ಎಲ್ಎಸ್ ಮೀಡಿಯಾ ನಿರ್ಮಾಣದಲ್ಲಿ ಸ್ವರಾ ಶೆಟ್ಟಿ ಅಭಿನಯ ಮತ್ತು ನಿರ್ದೇಶನದ ಟು ಆ್ಯಂಡ್ ಮೀ ತುಳು ಮೂವಿ ಇಬ್ಬರು ಹುಡುಗಿಯರ ನಡುವೆ ಒಬ್ಬ ಪ್ರೇಮಿ ಎನ್ನುವ ಕಥಾ ಹಂದರವನ್ನು ಹೊಂದಿದ್ದು ಅತ್ಯುತ್ತಮವಾಗಿ ಮೂವಿ ಮೂಡಿಬಂದಿದೆ. ಈ ಚಿತ್ರವು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ವಿ4 ಸ್ಟ್ರೀಮ್ OTTಯಲ್ಲಿ ರಿಲೀಸ್ ಆಗಲಿದೆ. ಎಲ್ಎಸ್ ಮೀಡಿಯಾ ಬ್ಯಾನರ್ನಡಿಯಲ್ಲಿ ಶಿವದೂತೆ ಗುಳಿಗೆ ಖ್ಯಾತಿಯ ಸ್ವರಾ ಶೆಟ್ಟಿ ಅಭಿನಯ ಮತ್ತು ನಿರ್ದೇಶನದ ಟು ಆ್ಯಂಡ್ ಮೀ ತುಳು ಮೂವಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ವಿ4 ಸ್ಟ್ರೀಮ್ OTTಯಲ್ಲಿ ರಿಲೀಸ್ ಆಗಲಿದೆ. ಇನ್ನು ಇಬ್ಬರು ಹುಡುಗಿಯರ ನಡುವೆ ಒಬ್ಬ ಪ್ರೇಮಿ ಎನ್ನುವ ಕಲ್ಪನೆ ಬಂದರೂ ಅದು ಹಾಗಲ್ಲ. ಹೀಗೆ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತದೆ. ಲೈಫ್ ಮಸ್ತ್ ಹ್ಯಾಪಿ ಆದು ಪುಣಂದು ಪನ್ಪೆ ಅಂಡ ಎನನೇರ್ ಲವ್ ಮಂತೊಂದುಲ್ಲೇರಿ ಯಾನೇರೇನ್ ಲವ್ ಮಂತೊಂದುಲ್ಲೆ ಪನ್ಪಿನ ವಿಷಯಡೆ ಕನ್ಫ್ಯೂಸ್ಡ್ ಆದಲ್ಲ. ಈ ಚಿತ್ರವು ಮೊದಲಿನಿಂದಲೂ ಅಂತ್ಯದ ತನಕ ವೀಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸುತ್ತದೆ. ನಟ ಸ್ವರಾ ಶೆಟ್ಟಿಯ ಜೊತೆಗೆ ಮೊಟ್ಟಮೊದಲ ಬಾರಿಗೆ ಇಬ್ಬರು ನಾಯಕ ನಟಿ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಾಯಕಿಯಾಗಿ ತೇಜಸ್ವಿ ದಿಶಾ ಪುತ್ರನ್ ಅವರು ಮೊಟ್ಟಮೊದಲ ಬಾರಿಗೆ ಚಿತ್ರದಲ್ಲೇ ಸೈ ಎನಿಸಿಕೊಂಡಿದ್ದಾರೆ. ವಿನೋದ್ ಕೋಕಿಲಾ ಅವರು ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದು ಎಲ್ಲಾ ಹಾಡುಗಳು ಅದ್ಭುತವಾಗಿ ಮೂಡಿಬಂದಿದೆ. ಇನ್ನುಳಿದಂತೆ ರಾಜೇಶ್ ಕದ್ರಿ, ನಿತೀಶ್, ನಮಿತಾ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮಂಜುನಾಥ್ ಪ್ರಸಾದ್ ಮತ್ತು ನಾಗರಾಜ್ ಅವರ ಕ್ಯಾಮೆರಾ ಕೈಚಳಕ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಡೆರಿಲ್ ಡಿಸಿಲ್ವಾ ಅವರ ಸಂಕಲನ ಈ ಚಿತ್ರಕ್ಕಿದೆ. ಸಹಾಯಕ ನಿರ್ದೇಶಕರಾಗಿ ರಜಿತ್ ಕದ್ರಿ ಮತ್ತು ಪವನ್ ಪೂವಯ್ಯ, ಸಂದೇಶ್ ಶೆಟ್ಟಿ ಸಹಕಾರವನ್ನ ನೀಡಿದ್ದಾರೆ. ಇನ್ನು ಚಿತ್ರಕ್ಕೆ ಸಾಹಿತ್ಯವನ್ನ ವಿಜಯಕುಮಾರ್ ಕೊಡಿಯಾಲ್ಪೆಲ್ ಮತ್ತು ಕೀರ್ತನ್ ಪಂಡಾರಿ ನೀಡಿದ್ದಾರೆ. ಗ್ರಾಫಿಕ್ ಡಿಸೈನರ್ ಆಗಿ ಸಿದ್ಧಾರ್ಥ್ ಕೊಠಾರಿ, ಆಶೀಶ್ ಶೆಟ್ಟಿ ಕಾರ್ಯನಿರ್ವಹಿಸಿದ್ದಾರೆ. SFXನಲ್ಲಿ ಸನತ್ ಬಳ್ಕೂರು ನೃತ್ಯ ನಿರ್ದೇಶಕರಾಗಿ ಸೋರ್ನಾ ಅವರು ಈ ಚಿತ್ರಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಟು ಆ್ಯಂಡ್ ಮೀ ಪಕ್ಕಾ ಲವ್ ಸ್ಟೋರಿ ಹಾಗೂ ಫ್ರೆಂಡ್ಶಿಪ್ ಚಿತ್ರ ಆಗಿದ್ದು, ಸ್ವರಾ ಶೆಟ್ಟಿ ನಟರಾಗಿ ಕಾಣಿಸಿಕೊಂಡಿರುವ ಚಿತ್ರದಲ್ಲಿ ಇಬ್ಬರು ನಟಿಯರು ಲೀಡ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಲ್ಎಸ್ ಮೀಡಿಯಾ ನಿರ್ಮಾಣದಲ್ಲಿ ಮೂಡಿಬಂದಿರುವ ಟು ಆ್ಯಂಡ್ ಮೀ ನಗರದ ವಿವಿಧ ಕಡೆಗಳಲ್ಲಿ ಚಿತ್ರೀಕರಣಗೊಂಡಿದ್ದು 4 ಹಾಡುಗಳು ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಈ ಚಿತ್ರವು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ವಿ4 ಸ್ಟ್ರೀಮ್ OTTಯಲ್ಲಿ ರಿಲೀಸ್ ಆಗಲಿದೆ. ಒಂದೊಂಜಿ ಲವ್ ಬೊಕ್ಕ ಫ್ರೆಂಡ್ಶಿಪ್ ಮಿಕ್ಸ್ ಇತ್ತಿನ ಒಂಜಿ ಸಿನಿಮಾ ತುಳುಟು ಒಂಜಿ ಬೇತೆನೆ ಪ್ಯಾಟರ್ನ್ ದಿ ಒಂದು ಬತ್ತಿನ ಒಂಜಿ ಸಿನಿಮಾ. ಸೊ ಇನಿ ನೈಟ್ 12 o'clock ಬೊಕ್ಕ ವಿ4 ಸ್ಟ್ರೀಮ್ ನಿಕ್ಲೆ ತೂರದಿಕ್ಕೊಂಡು. ಸೊ ಮೇನ್ಲಿ ವಿ4 ಸ್ಟ್ರೀಮ್ ಪಂಡ ಒಂಜಿ OTT ಪ್ಲಾಟ್ಫಾರ್ಮ್ ಆ್ಯಪ್ ಅವು. ಸೊ ನಿಕ್ಲಿ ಪ್ಲೇ ಸ್ಟೋರ್ ಅವು ತಿಕ್ಕೊಂಡು ಸೊ ಪ್ಲೇ ಸ್ಟೋರ್ ಪೋದವೆನ್ ಡೌನ್ಲೋಡ್ ಮನ್ಪ್ಲೆ. ಸೊ ಐಟ್ ಮಸ್ತ್ ಆಲ್ರೆಡಿ ಮೂವೀಸ್ ಉಂಡು, ರೆಂಟಲ್ ಉಂಡು, ನಾನ್ ರೆಂಟಲ್ಡ್ ಉಂಡು, ಕೆಲವು ಪ್ರೀಮಿಯಮ್ಡ್ ಉಂಡು. ಸೊ ಪ್ರೀಮಿಯಂ ಬೋರ್ಡ್ ಇತ್ತಿನ ಪಂದಾಂಡ 499 ಸಮಥಿಂಗ್ ಉಂಡು. ಇನಿ 16 ಗಂಟೆ ಹಿಡಿದು ಬೊಕ್ಕ ಎಂಕಲ್ನ ಪಂಡ ಎಂಕಲ್ ನಾವು ಟು ಆ್ಯಂಡ್ ಮೀ ಪೋಸ್ಟರ್ ಸೈಟ್ ತೋಜು ನಿಕ್ಲೆಗೆ ಐತು ಲೇಪೋಯರ್ ಪಂದನ ವಾಚ್ ನೋವು ಪಂದುಪ್ಪುಂಡ ವಾಚ್ ನೋವು ನಿಕ್ಲು ಲೇಪೋಯರ್ ಪಂದಂಡ ಐಟ್ 99 ರೂಪೀಸ್ಗೆ ನಿಕ್ಲೆಗೆ ಪಂಡ ಗೂಗಲ್ ಪೇ ಫೋನ್ ಪೇ ಆಯ್ತು ಥ್ರೂ ಆ ಟಿಕೆಟನ್ನು ಪರ್ಚೇಸ್ ಮಂತದ್ದು ನಿಕ್ಲು ಅವೆನ್ ತೂವಲಿ 2 ದಿನ ನಿಕ್ಲಿಗೆ ಆಫರ್ ಉಪ್ಪುಂಡು. 2 days ನಿಕ್ಲಿ ಏತ್ ಸರಿಲ್ಲ ತೂವಲಿ ಒಂದು ಸರಿ ನಿಕ್ಲು ಅವೆನ್ ಓಪನ್ ಮಂತರ ಪಂಡ 2 days ತಿಕ್ಲೆ ತೂವಲಿ. ಸೊ ಈ ಫಿಲ್ಮನ್ ತೂಲೆ ಗೆಂದಾಲೆ ನಿಕ್ಲ ಪೂರ ಆಶೀರ್ವಾದ ಸದಯ ನಮಗೆ ತುಪ್ಪಡೆ ಇಡೀ ಟೀಮ್ ನಮಗೆ ತುಪ್ಪಡ ಅಂತ ಏನ್ಕೇನೋದಿಲ್ಲ. ಸೊ ಮದ ಪುಚ್ಚಿ ಮಾತೆಲ್ಲ ವಿ4 ಸ್ಟ್ರೀಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಪ್ಲೆ. ಥ್ಯಾಂಕ್ ಯು ಸೊ ಮಚ್. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.